ತೈಲ ಬೆಲೆ ಏರಿಕೆ ಮತ್ತು ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏಕಕಾಲಕ್ಕೆ 11 ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಅಥಣಿ ಪಟ್ಟಣದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕ, ಕಾಂಗ್ರೆಸ್ ಯುವ ಘಟಕ, ಮಹಿಳಾ ಘಟಕ, ಒಬಿಸಿ ಘಟಕ ಸೇರಿದಂತೆ ಅಥಣಿ ಮತ್ತು ತಲಸಂಗ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪೆಟ್ರೋಲ್ ಬಂಕ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇವತ್ತು ಪೆಟ್ರೋಲ್ ಡೀಸೆಲ್ ದಾರಿಣಿ ಏರಿಕೆ ಆಗಿರುವುದರಿಂದ ಎಲ್ಲ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಜನಸಾಮಾನ್ಯರು, ಬಡವರು, ಕೂಲಿ ಕಾರ್ಮಿಕರು, ರೈತರು ಎಲ್ಲರೂ ಇವತ್ತು ಜೀವನ ನಡೆಸೋದು ದುಸ್ತರ ಆಗಿದೆ. ಇವತ್ತು 100 ರೂಪಾಯಿಯಲ್ಲಿ 65 ರೂಪಾಯಿ ಸೆಂಟ್ರಲ್ ಟ್ಯಾಕ್ಸು ಮತ್ತು ಸೆಲ್ ಟ್ಯಾಕ್ಸ್ನಲ್ಲಿ ಅವರು ತಗೋತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಿದರೆ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಇಳಿಸ್ಬೋದು. ಯಾಕಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಒಂದು ಕಚ್ಚಾ ತೈಲದ ಬ್ಯಾರೆಲ್ ರೇಟು 70 ರಿಂದ 75 ರೂಪಾಯಿ ಇದೆ. ಇದನ್ನು ನೋಡಿದರೆ ಅವರು ಇನ್ನೂ 30 ರೂಪಾಯಿ ಇವತ್ತು ಕಡಿಮೆ ಮಾಡ್ಬೋದು. ಯಾಕಂದರೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ $115 ರಿಂದ $125 ಇತ್ತು ಒಂದು ಕಚ್ಚಾ ತೈಲದ ಬ್ಯಾರೆಲ್ ಬೆಲೆ. ಆವಾಗ ಪೆಟ್ರೋಲ್ 74 ರೂಪಾಯಿ ದಾಟಿರಲಿಲ್ಲ, ಡೀಸೆಲ್ 64 ರೂಪಾಯಿ ದಾಟಿರಲಿಲ್ಲ. ಆದರೆ ಇವತ್ತು ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ 70 ರಿಂದ 75 ರೂಪಾಯಿ ಇದ್ರೂ ಸಹಿತ ಇವತ್ತು 100 ರೂಪಾಯಿ ದಾಟಿ ತೈಲ ಬೆಲೆ ಹೋಗ್ತಾ ಇದೆ. ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಜೀವನ ನಡೆಸೋದು ಎಲ್ರಿಗೂ ದುಸ್ತರ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಡಿ, ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಅಸ್ಲಾಂ, ಮುಖಂಡರಾದ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಅನಿಲ ಸುಣತೋಳಿ, ರಾವಸಾಬ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.